ಅವರಿಬ್ಬರಿಗೂ ಹಲವಾರು ವರ್ಷಗಳ ಸ್ನೇಹ. ಅವರಿಬ್ಬರ ಒಡನಾಟಕ್ಕೆ ಅವರ ನಡುವೆ ಇದ್ದಂತಹ 10 ವರ್ಷಗಳ ವಯಸ್ಸಿನ ಅಂತರ ಅಡ್ಡಿಯಾಗಿರಲಿಲ್ಲ. ಆದರೆ ಅನೈತಿಕ ಸಂಬಂಧ ಮತ್ತು ಕುಡಿತದ ಅಮಲು ಆ ಸ್ನೇಹವನ್ನ ಬಲಿ ಪಡ್ಕೊಂಡಿದೆ. ಈ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆ ಬೇಳಗಿ ತಾಲೂಕಿನ ಗಲಗಡಿ ಗ್ರಾಮದಲ್ಲಿ. 34 ವರ್ಷದ ಬಸಯ್ಯ ಮಠಪತಿ ಹಾಗೂ 24 ವರ್ಷದ ಬಸವರಾಜ ಲಿಂಗನೂರು ಇಬ್ಬರೂ ಕೂಡ ಉತ್ತಮ ಸ್ನೇಹಿತರಾಗಿದ್ರು. ಸೆಪ್ಟೆಂಬರ್ 12ರಂದು ಎಣ್ಣೆ ಪಾರ್ಟಿ ಕೂಡ ನಡೆದಿತ್ತು. ಮರುದಿನ ಬಸಯ್ಯ ಮಠಪತಿ ಶವವಾಗಿ ಪತ್ತೆಯಾಗಿದ್ದ. ಇತ್ತ ಬಸವರಾಜ ನಾಪತ್ತೆಯಾಗಿದ್ದ. ಈ ಮಧ್ಯೆ ಆತ ತನ್ನ ತಾಯಿಗೆ ಕರೆ ಮಾಡಿ ಪೊಲೀಸರು ಮನೆಗೆ ಬಂದಿದ್ರಾ ಅಂತ ವಿಚಾರಿಸಿದ್ದ. ಈ ಫೋನ್ ಕರೆ ಹಾಗೂ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಬಸವರಾಜನನ್ನ ಬಂಧಿಸಿದ್ದಾರೆ. ಈ ವೇಳೆ ಕೊಲೆಗೆ ಕಾರಣ ಬಹಿರಂಗ ಆಗಿದೆ. ಬಸಯ್ಯ ಮಠಪತಿಯ ಸಹೋದರ ಬಸವರಾಜ ಲಿಂಗನೂರು ತಾಯಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಕುಡಿತದ ಅಮಲಿನಲ್ಲಿ ಇಬ್ರು ಕೂಡ ಜಗಳವಾಗಿಟ್ಟುಕೊಂಡಿದ್ರು. ಜಗಳ ತಾರಕಕ್ಕೇರಿ ಟವೆಲ್ನಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ ಬಸವರಾಜ್ ನಂತರ ಬೈಕ್ನಲ್ಲಿ ಮಹಾರಾಷ್ಟ್ರ ಕಡೆ ಪರಾರಿಯಾಗಿದ್ದ. ಮಾರ್ಗ ಮಧ್ಯೆ ಕೃಷ್ಣಾ ನದಿಯಲ್ಲಿ ಕೊಲೆಗೆ ಬಳಸಿದ ಟವೆಲ್ ಎಸೆದಿದ್ದ. ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ತಾಯಿಗೆ ಕರೆ ಮಾಡಿದ್ದ. ಆ ಮೂಲಕ ತಾನು ಇರುವ ಜಾಗವನ್ನ ತನಗೆ ಅರಿವಿಲ್ಲದೆ ಪೊಲೀಸರಿಗೆ ಗೊತ್ತಾಗುವಂತೆ ಮಾಡಿದ್ದ. ಒಟ್ಟಾರೆ ಹಲವಾರು ವರ್ಷಗಳ ಸ್ನೇಹವೊಂದು ಕೊಲೆಯಲ್ಲಿ ಅಂತ್ಯ ಕಂಡಿರೋದು ವಿಪರ್ಯಾಸ.